ಕೊರೋನಾ ಪ್ರಾಬಲ್ಯ ಹೆಚ್ಚಾಗ್ತಾ ಇರುವ ಹಾಗೂ ಸಮುದಾಯ ಮಟ್ಟಕ್ಕೆ ಸೋಂಕು ಹರಡಬಹುದು ಎನ್ನುವಂತಹ ಆತಂಕದ ಹಿನ್ನೆಲೆಯಲ್ಲಿ ಲಭ್ಯವಿರುವಂತಹ ಆಸ್ಪತ್ರೆ ಚಿಕಿತ್ಸಾ ಸೌಲಭ್ಯ ಕ್ವಾರಂಟೈನ್ ಸೀಲ್ ಡೌನ್ ಮಾಡುವಂತಹ ವಿಧಾನಗಳ ಕುರಿತು ಜಿಲ್ಲಾಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ವಿಸ್ತೃತ ಚರ್ಚೆ ನಡೆಸಿ ಅಭಿಪ್ರಾಯವನ್ನ ಪಡೆದುಕೊಳ್ಳಲಾಗಿದೆ ಅಂತ ರಾಜ್ಯ ಮೀನುಗಾರಿಕಾ ಹಾಗೂ ಮುಜರಾಯಿ ಖಾತೆ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಕುಂದಾಪುರದ ಮಿನಿ ವಿಧಾನಸೌಧದಲ್ಲಿ ಸಾರ್ವಜನಿಕ ಅಹವಾಲು ಸ್ವೀಕಾರ ಮಾಡಿದ ಬಳಿಕ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಅವರು ಮಾತನಾಡಿದರು. ಕಾಲಕಾಲಕ್ಕೆ ಕೋವಿಡ್-19 ವೈರಸ್ ಹರಡೋದನ್ನ ನಿಯಂತ್ರಣ ಮಾಡೋದಕ್ಕೆ ಜಿಲ್ಲಾಡಳಿತ ಅಗತ್ಯ ಇರುವಂತಹ ಕ್ರಮಗಳನ್ನ ಕೈಗೊಳ್ಳುತ್ತಾ ಇದೆ. ಪ್ರಸ್ತುತ ಇರುವಂತಹ ನಿಯಮಾವಳಿಗಳು ಮುಂದುವರಿತಾ ಇದೆ. ಪುನರಪಿ ಲಾಕ್ಡೌನ್ ಹೇರಬೇಕು ಎನ್ನುವಂತಹ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ನಿವೃತ್ತ ಅಧಿಕಾರಿಗಳು ಹಾಗೂ ಆರೋಗ್ಯ ಕೇಂದ್ರದ ತಜ್ಞರು ನಿಯಮಾವಳಿಗಳನ್ನ ಇನ್ನಷ್ಟು ಬಿಗಿ ಮಾಡುವ ಬಗ್ಗೆಯೂ ಸಲಹೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದರು. ಮಂಗಳೂರಲ್ಲಿ ಮೀನುಗಾರರ ವಿವಿಧ ಸಮಸ್ಯೆಗಳ ಬಗ್ಗೆ ನಿವೃತ್ತ ಅಧಿಕಾರಿಗಳು, ಮೀನುಗಾರಿಕಾ ವಿಜ್ಞಾನಿಗಳು, ನಮ್ಮ ಮೂರೂ ಜಿಲ್ಲೆಯ ಜನಪ್ರತಿನಿಧಿಗಳ ಜೊತೆ ಒಂದು ಚರ್ಚೆ ಮಾಡಿದ್ದಾರೆ. ಬೆಳಗ್ಗೆ 10:30ಕ್ಕೆ ಪ್ರಾರಂಭವಾದಂಥ ಈ ಸಂವಾದ ಕಾರ್ಯಕ್ರಮ, ಚರ್ಚೆಗಳು, ವಿಷಯ ಮಂಡನೆಗಳೆಲ್ಲ 2 ಗಂಟೆ ಮುಗಿಬೇಕು ಅಂತ ಯೋಚನೆ ಮಾಡಿದೆವು. ಅದರ ವಿಸ್ತೃತವಾದ ಚರ್ಚೆ ಮುಂದುವರೆದ್ರಿಂದ ಸಂಜೆ 6:30 ಗಂಟೆವರೆಗೆ ಅತ್ಯಂತ ಸೂಕ್ಷ್ಮವಾದಂಥ ಅನೇಕ ಪರಿಸ್ಥಿತಿಗಳು ಮತ್ತು ಕ್ರಮಬದ್ಧವಲ್ಲದ ಮೀನುಗಾರಿಕೆ ಬಗ್ಗೆ ಚರ್ಚೆಗಳು, ಡೀಸೆಲ್ ಸಬ್ಸಿಡಿಗಳು, ಬೇರೆ ಬೇರೆ ಯೋಜನೆಗಳು, ಮುಂದೆ ಯಾವ ರೀತಿ ಪಂಜರ ಕೃಷಿ ಮಾಡಬೇಕು ಅನ್ನೋದು, ಬೇರೆ ಬೇರೆ ರಾಜ್ಯದಿಂದ ಮತ್ತು ವಿದೇಶದಿಂದ ಬಂದಿರುವಂಥ ಕೆಲವು ಉದ್ಯೋಗವನ್ನು ಕಳ್ಕೊಂಡಂಥವರಿಗೆ ಯಾವುದಾದ್ರೂ ಪಂಜರ ಕೃಷಿ ಮಾರ್ಗದಲ್ಲಿ ಸಣ್ಣ ಮೀನುಗಾರಿಕೆ ಉದ್ಯೋಗ ಮಾಡಬಹುದಾ ಅನ್ನೋದು ಯೋಚನೆ. ಕುಂದಾಪುರದ ಉಪವಿಭಾಗಾಧಿಕಾರಿ ಕೆ ರಾಜು, ತಹಶೀಲ್ದಾರ್ ಆನಂದಪ್ಪ ನಾಯ್ಕ್, ಪುರಸಭಾ ಮುಖ್ಯಾಧಿಕಾರಿ ಗೋಪಾಲಕೃಷ್ಣ ಶೆಟ್ಟಿ, ತಾಲೂಕು ಪಂಚಾಯತ್ ಸದಸ್ಯೆ ಕರುಣಾ ಪೂಜಾರಿ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸದಾನಂದ ಉಪ್ಪಿನಕುದ್ರು, ಜಿಲ್ಲಾ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಗೋಪಾಲ ಕಳಂಚೆ ಮುಂತಾದವರು ಉಪಸ್ಥಿತರಿದ್ದರು.